ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಶಿರಸಿ ಕುಮಟಾ ಗ್ರಾಮೀಣ ಭಾಗಗಳಿಗೆ ಪರ್ಯಾಯ ರಸ್ತೆ, ಅಕ್ಟೋಬರ್ 12ರಂದು ಸಭೆ. ಅಂಕೋಲೆಯಲ್ಲಿ 5 ಶಾಸನಗಳ ಪತ್ತೆ. ಭಟ್ಕಳದಲ್ಲಿ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ 7 ಜನರ ಬಂಧನ. ಬೆಂಗಳೂರಿನ 2 ಪ್ರವಾಸಿಗರ ರಕ್ಷಣೆ. ವಾರ್ತೆಗಳ ವಿವರ. ಕಾರವಾರ ಕುಮಟಾ ಶಿರಸಿ ರಸ್ತೆಯನ್ನು ಮೇಲ್ದರ್ಜೆಗೇರಿಸುವ ಸಲುವಾಗಿ ಈ ಮಾರ್ಗದಲ್ಲಿ ಅಕ್ಟೋಬರ್ 12ರಿಂದ ವಾಹನ ಸಂಚಾರವನ್ನು 1.5 ವರ್ಷದ ಅವಧಿಗೆ ನಿಷೇಧಿಸಲಾಗಿದೆ. ಈ ರಸ್ತೆಯ ಇಕ್ಕೆಲಗಳಲ್ಲಿರುವ ಗ್ರಾಮಗಳ ಜನರ ಸಂಚಾರಕ್ಕೆ ಪರ್ಯಾಯ ರಸ್ತೆಗಳ ಹುಡುಕಾಟ ಮುಂದುವರೆದಿದೆ. ಈ ಬಗ್ಗೆ ಸ್ಪಷ್ಟ ನಿರ್ಣಯಕ್ಕೆ ಬರುವ ಸಲುವಾಗಿ ಕುಮಟಾ ಮತ್ತು ಶಿರಸಿಯ ಉಪವಿಭಾಗಾಧಿಕಾರಿಗಳು ಅಕ್ಟೋಬರ್ 12ರಂದು ಸಭೆ ನಡೆಸಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಅವರು, ಹೆದ್ದಾರಿ ಕಾಮಗಾರಿಯ ಗುತ್ತಿಗೆದಾರರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರ್ಯಾಯ ಮಾರ್ಗಗಳನ್ನು ಗುರುತಿಸಲಾಗುವುದು. ಬಳಿಕವೇ ರಸ್ತೆ ಕಾಮಗಾರಿ ಆರಂಭಿಸಲು ನಿರ್ದೇಶನ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕಾರವಾರಕ್ಕೆ ಯಲ್ಲಾಪುರದ ಮೂಲಕ ಸಾಗಿ ಬಾಳೆಗುಡಿ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಸಂಪರ್ಕಿಸಬಹುದು. ಆದರೆ ಈ ರಸ್ತೆಯಲ್ಲಿ ಬಂದರೆ ಶಿರಸಿ ತಾಲೂಕಿನ 16 ಹಳ್ಳಿಗಳಿಗೆ ಸಂಪರ್ಕ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಗ್ರಾಮೀಣ ಭಾಗದ ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಶಿರಸಿ ತಾಲೂಕಿನ ಕುಡ್ಸೆ, ಮಂಜುಗುಣಿ, ದೇವನಹಳ್ಳಿ, ಮತ್ತಿಘಟ್ಟ ಮುಂತಾದ ಗ್ರಾಮಗಳಿಗೆ ಯಲ್ಲಾಪುರ ಮೂಲಕ ಸಂಚರಿಸುವುದು ಬಹಳ ದೂರವಾಗುತ್ತದೆ. ಹಾಗಾಗಿ ಪ್ರಸಿದ್ಧ ಪ್ರವಾಸಿ ತಾಣ ಯಾಣದ ಮೂಲಕ ಸಾಗಿ ಹಿಲ್ಲೂರು, ಗೋಕರ್ಣ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 143ಯನ್ನು ಅಭಿವೃದ್ಧಿಪಡಿಸಿದರೆ ಅನುಕೂಲವಾಗುತ್ತದೆ ಎಂದು ಈ ಭಾಗದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ರಸ್ತೆಯು ಹೆಸರಿಗೆ ಮಾತ್ರ ರಾಜ್ಯ ಹೆದ್ದಾರಿಯಾಗಿದ್ದು ವಿವಿಧೆಡೆ ಸಂಪೂರ್ಣ ಹದಗೆಟ್ಟಿದೆ. ಲೋಕೋಪಯೋಗಿ ಇಲಾಖೆಯ ಕಾರವಾರ ವಿಭಾಗದ ಅಂಕೋಲಾ ಮತ್ತು ಶಿರಸಿ ತಾಲೂಕುಗಳ ಗಡಿಯಲ್ಲಿ ಸುಮಾರು 6 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಆಗಬೇಕಿದೆ. ಆ ಭಾಗದಲ್ಲಿ ಘಟ್ಟ ಹಾಗೂ ಅರಣ್ಯ ಪ್ರದೇಶವಿದ್ದು ಬೃಹತ್ ವಾಹನಗಳ ಸಂಚಾರ ಸಾಧ್ಯವಿಲ್ಲ. ಅಲ್ಲದೆ ಕಾಡಿನಲ್ಲಿ ರಸ್ತೆ ವಿಸ್ತರಣೆಗೆ ಅವಕಾಶ ಸಿಗಲಾರದು ಎಂಬುದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯವಾಗಿದೆ. ಅಂಕೋಲೆಯಲ್ಲಿ 5 ಶಾಸನಗಳ ಪತ್ತೆ. ಅಂಕೋಲಾ ತಾಲೂಕಿನ ಇತಿಹಾಸ ಮತ್ತು ಶಾಸನಗಳ ಶೋಧನೆಯಲ್ಲಿ ತೊಡಗಿಕೊಂಡಿರುವ ಸಂಶೋಧಕ ಶ್ಯಾಮ್ ಸುಂದರ್ ಗೌಡ ಅಪ್ರಕಟಿತ 5 ಶಿಲಾಲೇಖಗಳನ್ನು ಪತ್ತೆ ಮಾಡಿದ್ದಾರೆ. ಅವುಗಳಲ್ಲಿ ಅಂಕೋಲಾ ನಗರ, ಲಕ್ಷ್ಮೇಶ್ವರ, ಬೊಬ್ರುವಾಡ, ಹಿಚ್ಕಡ, ಹೆಗ್ಗರಣೆ ಗ್ರಾಮಗಳಲ್ಲಿ ತಲಾ 1 ಸೇರಿವೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ತಾಲೂಕಿನ ಡೋಂಗ್ರಿ ಸಮೀಪದ ಹೆಗ್ಗರಣೆಯ ಮೂಲಗದ್ದೆಯಲ್ಲಿ ಪತ್ತೆಯಾದ ಶಾಸನವು 7 ಅಡಿ 7 ಅಂಗುಲ ಎತ್ತರವಿದೆ. 82 ಸಾಲುಗಳಲ್ಲಿ ಶಾಸನವನ್ನು ಬರೆಯಲಾಗಿದೆ. ಈ ತನಕ ತಾಲೂಕಿನಲ್ಲಿ ಪತ್ತೆಯಾದ ಅತಿ ದೊಡ್ಡ ಶಾಸನ ಇದಾಗಿದೆ ಎಂದು ವಿವರಿಸಿದರು. ಬೊಬ್ರುವಾಡ ಗ್ರಾಮದ ಪಿಎಂ ಹೈಸ್ಕೂಲ್ ಆವರಣದಲ್ಲಿ ಒಂದು ನಿಷಧಿ ಶಿಲ್ಪವಿದೆ. ಇದರಲ್ಲಿ 3 ಸಾಲಿನ ಶಾಸನ ಇರುವುದನ್ನು ಅವರು ಗುರುತಿಸಿದ್ದಾರೆ. ಲಿಪಿಯ ದೃಷ್ಟಿಯಿಂದ ಪರಿಶೀಲಿಸಿದಾಗ ಇದು 12ನೇ ಶತಮಾನಕ್ಕೆ ಸೇರಿದ ಒಂದು ಜೈನ ನಿಷಧಿ ಶಾಸನವಾಗಿದೆ ಎಂದು ತಿಳಿಸಿದರು. ಲಕ್ಷ್ಮೇಶ್ವರದ ಡಿಎನ್ ನಾಯಕ್ ಅವರ ಮನೆಯ ಅಂಗಳದಲ್ಲಿ ಒಂದು ಅಷ್ಟಭುಜಾಕೃತಿಯ ಶಿಲ್ಪವಿದೆ. ಇದನ್ನು ಲಿಪಿ ಆಧಾರದಿಂದ ಗಮನಿಸಿದಾಗ 10-11ನೇ ಶತಮಾನದದ್ದು ಆಗಿರಬಹುದೆಂದು ಊಹಿಸಲಾಗಿದೆ. ಇದು ವೈಷ್ಣವ ಕಟ್ಟಡವೊಂದರ ಗೋಡೆಯ ಶಾಸನೋಕ್ತ ಕಲ್ಲಾಗಿದೆ ಎಂದು ತಿಳಿಸಿದರು. ಹಿಚ್ಕಡ ಗ್ರಾಮದ ಆಟದ ಮೈದಾನದ ಪಕ್ಕದಲ್ಲಿ ಗೊಂಬಳೆ ಮರದ ಕೆಳಗಡೆ ಒಂದು ವೀರಮಾಸ್ತಿಗಲ್ಲು ಇದೆ. ಇದು ವಿಜಯನಗರೋತ್ತರ ಕಾಲದ ಶಿಲ್ಪವಾಗಿದೆ ಎಂದು ಮಾಹಿತಿ ನೀಡಿದರು. ನಗರ ಗೋಪಿನಾಥ ವಿನಾಯಕ್ ಅರಸ ಅವರ ಮನೆಯಲ್ಲಿ ದೊರೆತ ಹಳೆಯ ತುಂಡು ಕಲ್ಲಿನ ಮೇಲೆ ಬರವಣಿಗೆ ಇರುವುದನ್ನು ಅವರು ಗಮನಿಸಿ ಶಾಸನೋಕ್ತ ಶಿಲೆ ಎನ್ನುವುದನ್ನು ಖಚಿತಪಡಿಸಿದ್ದಾರೆ. ಶಾಸನದಲ್ಲಿ ಬಳಸಲಾದ ಲಿಪಿಯನ್ನು ಅಧ್ಯಯನ ಮಾಡಿದಾಗ ಇದು 17ನೇ ಶತಮಾನದ್ದು ಎಂದು ಗುರುತಿಸಲು ಸಾಧ್ಯ ಎಂದು ಹೇಳಿದರು. ಶ್ಯಾಮ್ ಸುಂದರ್ ಗೌಡ ಅವರು ಪ್ರಾಚೀನ ಇತಿಹಾಸ ಮತ್ತು ಲಿಪಿಶಾಸ್ತ್ರದ ಕುರಿತು ಜ್ಞಾನವನ್ನು ಹೊಂದಿರುವ ಜಿಲ್ಲೆಯ ಕೆಲವೇ ಸಂಶೋಧಕರಲ್ಲಿ ಒಬ್ಬರು. ಈವರೆಗೆ 38 ಶಾಸನಗಳನ್ನು ಶೋಧಿಸಿದ್ದಾರೆ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯರಾಗಿದ್ದು 3 ಬಾರಿ ರಾಷ್ಟ್ರೀಯ ಇತಿಹಾಸ ವಿಚಾರಗೋಷ್ಠಿಯಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ. ಭಟ್ಕಳದಲ್ಲಿ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ 7 ಜನರ ಬಂಧನ. ಭಟ್ಕಳ
ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ 7 ಮಂದಿಯನ್ನು ಭಟ್ಕಳ ತಾಲೂಕಿನ ಜಾಲಿ ರೋಡ್ ಬಳಿ ಪೊಲೀಸರು ಬಂಧಿಸಿದ್ದಾರೆ. ಅಬುಶೇಖ್ 43, ಜಾಫರ್ ಹುಸೇನ್ 42, ಅಬಿದ್ ಅಬಿದೀನ್ 33, ವಾಸಿಂ ಶಬ್ಬರ್ 43, ಮೊಹಮ್ಮದ್ ಸಾಬಿಕ್ ಖಾದಿರ್ 32, ತಾಹಿರ್ ಭಾಷಾ 39, ಮೊಹಮ್ಮದ್ ಸಾಕಿಬ್ 43 ಬಂಧಿತ ಆರೋಪಿಗಳು. ಇವರಿಂದ 50,100 ರೂಪಾಯಿ ನಗದು ಹಾಗೂ ಬೆಟ್ಟಿಂಗ್ಗೆ ಬಳಸುತ್ತಿದ್ದ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಭಟ್ಕಳ ಎಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಡಿಸಿಐಬಿ ಇನ್ಸ್ಪೆಕ್ಟರ್ ನಿಶ್ಚಲ್ ಕುಮಾರ್ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿದೆ. ಬೆಂಗಳೂರಿನ 2 ಪ್ರವಾಸಿಗರ ರಕ್ಷಣೆ. ಗೋಕರ್ಣ ಇಲ್ಲಿನ ಕುಡ್ಲೆ ಬೀಚ್ ಸಮುದ್ರದಲ್ಲಿ ಶನಿವಾರ ಮಧ್ಯಾಹ್ನ ಈಜಲು ತೆರಳಿ ಅಲೆಗೆ ಸಿಲುಕಿ ತೊಂದರೆಯಲ್ಲಿದ್ದ ಬೆಂಗಳೂರಿನ ಕುಶಾಲ್ ಗೌಡ ಮತ್ತು ಪ್ರತಾಪ್ ಗೌಡ ಎಂಬ ಯುವಕರಿಬ್ಬರನ್ನು ಲೈಫ್ ಗಾರ್ಡ್ಗಳಾದ ಸಂಜೀವ್ ಹೊಸಕಟ್ಟ ಮತ್ತು ಕುಮಾರ್ ಅಂಬಿಗ್ ರಕ್ಷಿಸಿ ದಡಕ್ಕೆ ತಂದರು. ಇವರು ತಮ್ಮ ಇತರ 7 ಸ್ನೇಹಿತರ ಜೊತೆಗೆ ನೀರಿಗಿಳಿದಾಗ ಈ ಘಟನೆ ನಡೆದಿದೆ. ಜೋಯಿಡಾದಲ್ಲಿ ಅಕ್ರಮ ಗೋವಾ ಮದ್ಯವಶ. ಜೋಯಿಡಾ ತಾಲೂಕಿನ ಆನಮೂಡ್ ಅಬಕಾರಿ ಚೆಕ್ ಪೋಸ್ಟ್ ಬಳಿ ಅಬಕಾರಿ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಪತ್ತೆಯಾದ ಗೋವಾ ಅಕ್ರಮ ಸರಾಯಿಯನ್ನು ವಶಪಡಿಸಿಕೊಂಡಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ. ಧಾರವಾಡ ಮೂಲದ ನಾಗಯ್ಯ ವೀರಭದ್ರಯ್ಯ ಪ್ಯಾಟಿಮಠ ಬಂಧಿತ ಆರೋಪಿ. ಈತನು ಕಾರಿನಲ್ಲಿ 40.70 ಲೀಟರ್ ಗೋವಾ ಮದ್ಯ ಹಾಗೂ 7.5 ಲೀಟರ್ ಗೋವಾ ಪೆನ್ನಿ ಒಟ್ಟು 5 ಲಕ್ಷ ರೂಪಾಯಿ ಮೌಲ್ಯದ ಕಾರು ಮತ್ತು 89,000 ರೂಪಾಯಿ ಮದ್ಯ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಅಬಕಾರಿ ಉಪ ಆಯುಕ್ತರು ಮತ್ತು ಅಧೀಕ್ಷಕರ ಮಾರ್ಗದರ್ಶನದಂತೆ ಆನಮೂಡ್ ಅಬಕಾರಿ ಪಿಎಸ್ಐ ರೇಷ್ಮಾ ಬಾನಾವಳಿಕರ್, ಅಬಕಾರಿ ರಕ್ಷಕರಾದ ರಾಜು ಭಟ್ಕಳ, ತಿಮ್ಮಪ್ಪ ಗೊಂಡ, ರವಿರಾಜ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.